ನಮ್ಮ ಬದುಕು ಎಷ್ಟು ಭದ್ರವಾಗಿರುತ್ತೆ ಅನ್ನೋದಕ್ಕೆ ಈ ರೀತಿಯ ಮಾರಿಗುಡಿಗಳು, ಈ ರೀತಿಯ ಶಕ್ತಿ ಆರಾಧನೆಗಳೇ ನಮಗೆ ಉದಾಹರಣೆ. ಬಂಧುಗಳೇ, ಆಧ್ಯಾತ್ಮಿಕ ಜಿಜ್ಞಾಸುಗಳಲ್ಲಿ ಒಂದು ಪ್ರಶ್ನೆ ಏನಿದೆ ಅಂದರೆ, ನಾವು ಅನೇಕ ದೇವತಾರಾಧನೆಗಳನ್ನು ಮಾಡ್ತೀವಿ. ಅದರಲ್ಲಿ ಕೆಲವು ದೇವರ ಸ್ವರೂಪಗಳು ಬಹಳ ಘೋರವಾಗಿದೆ, ಉಗ್ರವಾಗಿದೆ. ಆ ದೇವತೆಗಳ ಆರಾಧನೆ, ಆ ಬಲಿ ಅಥವಾ ಪಂಚಮಕಾರ ಪೂಜೆಗಳು, ತಾಂತ್ರಿಕವಾದಂತಹ ಪೂಜೆಗಳು, ಇದೆಲ್ಲ ಯಾಕೆ? ಇದೆಲ್ಲ ಅಗತ್ಯ ಇದೆಯಾ? ಇದೆಲ್ಲ ಆಧ್ಯಾತ್ಮಿಕವಾದಂಥ ಪಥದಲ್ಲಿರುವವರಲ್ಲಿ ಬಹಳ ಗೊಂದಲ ಇರೋದಿದೆ. ಮಾರಿಗುಡಿ, ಮಾರಿಯಮ್ಮ, ಶಕ್ತಿ ದೇವತೆ, ವರ್ಷಕ್ಕೊಮ್ಮೆ ಅವಳಿಗೆ ಬಲಿಯನ್ನು ಕೊಡ್ತಾರೆ. ಇದನ್ನೆಲ್ಲ ಗಮನಿಸಿದಾಗ ಅನೇಕ ಜನರಲ್ಲಿ ಪ್ರಶ್ನೆ ಉತ್ಪತ್ತಿ ಆಗೋದಿದೆ. ಆದರೆ ಮೊನ್ನೆ ಯಾರ ಜೊತೆಗೂ ಇದೇ ಮಾತನಾಡ್ತಾ ಇರಬೇಕಿದ್ರೆ ಅವ್ರು ಹೇಳಿದರು, ನೋಡಿ, ನಾವೆಲ್ಲರೂ ಕೂಡ ಒಂದು ಮಾಯೆಯ ಬಂಧನದಲ್ಲಿದ್ದೇವೆ. ಅಂದರೆ ನಮಗೆ ಇನ್ನೂ ಕೂಡ ಸತ್ಯದ ಅರಿವು ಆಗಿಲ್ಲ, ನಾವು ಇನ್ನೂ ಕೂಡ ಆ ಬ್ರಹ್ಮ ಜ್ಞಾನವನ್ನು ಪಡೆದುಕೊಂಡಿಲ್ಲ, ನಮಗೆ ವಾಸ್ತವ ಏನು ಅನ್ನೋದು ಗೊತ್ತಿಲ್ಲ. ನಾವೆಲ್ಲರೂ ಕೂಡ ಅದನ್ನು ಅರಿಯದಂಥ ಒಂದು ರೀತಿಯಲ್ಲಿ ಅವಿದ್ಯೆಯಲ್ಲಿ ನಾವಿದ್ದೇವೆ. ಈ ಸಂದರ್ಭದಲ್ಲಿ ನಮಗೆ ಬದುಕು ಅನ್ನುವಂಥದ್ದು ಅಸ್ಥಿರ, ಅಂದರೆ ಒಂದು ರೀತಿಯಲ್ಲಿ ಸ್ಥಿರತೆ ಇಲ್ಲ. ನಮ್ಮ ಬದುಕಿನಲ್ಲಿ ಸುಖ ಅನ್ನೋದಿದ್ದರೆ ಅದು ಅಮೂರ್ತ, ಅದು ಪರ್ಮನೆಂಟ್ ಅಲ್ಲ, ಶಾಶ್ವತ ಅಲ್ಲ. ಒಂದು ಹೊತ್ತಿನಲ್ಲಿ ನಮಗೆ ಸುಖ ಬಂತು, ಮನಸ್ಸಿಗೆ ಸಂತೋಷ ಸಿಕ್ಕಿತು. ಆದರೆ ಅನಂತರ ಮಾಯೆಯ ಒಳಗಿರುವಂಥ ಜೀವಿಗೆ ಆ ಬದುಕಿನ ಅಸ್ಥಿರತೆ ಅನ್ನುವಂಥದ್ದು ಶಾಶ್ವತ. ಹಾಗಾಗಿ ಬದುಕಿನ ಅಸ್ಥಿರತೆಯನ್ನು ದೂರ ಮಾಡಿ ನಮಗೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಧೈರ್ಯವನ್ನು ತುಂಬುವವಳು ಯಾರು ಕೇಳಿದರೆ ಅದು ಒಂದು ಅಗೋಚರವಾದಂಥ ಶಕ್ತಿ, ಅದು ತಾಯಿ. ಒಂದು ಮಗುವನ್ನು ತಾಯಿ ಹೇಗೆ ಸಲತಾಳೆ ಅನ್ನೋದು ನಮಗೆಲ್ಲ ಗೊತ್ತಿದೆ. ಅದೇ ರೀತಿ ಒಂದು ಮಾಯೆ, ಒಂದು ಅಗೋಚರವಾದಂಥ ಅಲೌಕಿಕವಾದಂಥ ಶಕ್ತಿ ಆ ಮಾತೃ ಪ್ರೇಮದಿಂದ ನಮ್ಮನ್ನು ಸಲಹುತ್ತಾ ಇದ್ದರೆ ನಮ್ಮ ಬದುಕು ಎಷ್ಟು ಭದ್ರವಾಗಿರುತ್ತೆ ಅನ್ನೋದಕ್ಕೆ ಈ ರೀತಿಯ ಮಾರಿಗುಡಿಗಳು, ಈ ರೀತಿಯ ಶಕ್ತಿ ಆರಾಧನೆಗಳೇ ನಮಗೆ ಉದಾಹರಣೆ. ಹಾಗಾಗಿ ನನ್ನ ಮನುಷ್ಯನ ಕಣ್ಣಿಗೆ, ಮನುಷ್ಯನ ಜ್ಞಾನಕ್ಕೆ, ಮನುಷ್ಯನ ನೋಟಕ್ಕೆ ಇದಕ್ಕೊಂದು ಮಿತಿ ಇದೆ. ಹಾಗಾಗಿ ನಿಮ್ಮ ಸುತ್ತಮುತ್ತ ಕಾಣ್ತಾ ಇರೋದಷ್ಟೇ ಸತ್ಯ ಅಂತ ನಾವು ಭಾವಿಸಿದರೆ ಅದು ನಿಜಕ್ಕೂ ಕೂಡ ತಪ್ಪು. ನಾವು ಏನು ನೋಡ್ತಾ ಇದ್ದೀವಿ ಅದು ಒಂದು 10% ಕೂಡ ಅಲ್ಲ. ನಮ್ಮ ಕಣ್ಣಿಗೆ ಕಾಣದ ಅನೇಕ ಸಂಗತಿಗಳು ನಮ್ಮ ಸುತ್ತಮುತ್ತ ಇದೆ. ಅದನ್ನು ನಮ್ಮ ಹಿರಿಯರು, ಋಷಿಮುನಿಗಳು ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದನ್ನು ನಾವು ಗಮನಿಸ್ಬೋದು. ಅಂದರೆ ಒಂದು ಉದಾಹರಣೆಯಾಗಿ ತಗೊಳ್ಳೋದಿದ್ರೆ, ಕವಚದಲ್ಲಿ, ದೇವಿಯ ಕವಚದಲ್ಲಿ ಒಂದು ಕಡೆ ಹೇಳ್ತಾರೆ, ಯಾರ್ಯಾರಿದ್ದಾರೆ ನಮ್ಮ ಸುತ್ತಮುತ್ತ ಅಂತ. ಅಂತರಿಕ್ಷ ಚರಾಘೋರ ಡಾಕಿರಿಶ್ಚ ಮಹಾಬಲ ಗ್ರಹಭೂತ ಪಿಶಾಚಶ್ಚ ಯಕ್ಷ ಗಂಧರ್ವ ರಾಕ್ಷಸ ಬ್ರಹ್ಮರಾಕ್ಷಸ ವೇತಾಲ ಕೂಷ್ಮಾಂಡ ಭೈರವಾದಯ ನಶ್ಯಂತಿ ದರ್ಶನಾರ್ಥಸ್ಯ ಕವಚೆ ಹೃದಯ ಸಂಸ್ಥಿತೆ. ಅಂದರೆ ದೇವಿಯ ಒಂದು ರಕ್ಷಣಾ ಕವಚ ನಿಮಗಿದ್ದರೆ ಇವ್ರು ಯಾರಿಂದ ಕೂಡ ನಿಮಗೆ ಅಪಾಯ ಇಲ್ಲ, ಇವ್ರು ಯಾರೂ ಕೂಡ ನಿಮಗೆ ಬಾಧೆಯನ್ನು ಕೊಡೋದಿಲ್ಲ ಅನ್ನೋದನ್ನು ಹೇಳ್ತಾರೆ. ಹೀಗಾಗಿ ನಮ್ಮ ಸುತ್ತಮುತ್ತಲಿರುವಂಥ ಕಣ್ಣಿಗೆ ಕಾಣದ ಈ ಎಲ್ಲ ಶಕ್ತಿಗಳಿಂದ ನಮ್ಮನ್ನು ಪೊರೆಯುವವಳು ಯಾರು ಕೇಳಿದರೆ ಅದು ಆ ಮಾರಿಯಮ್ಮ, ಆ ಮಹಾತಾಯಿ. ಆ ಮಹಾತಾಯಿಯ ಅನೇಕ ಸ್ವರೂಪಗಳಿದೆ. ಅವಳ ಉಗ್ರವಾದಂಥ ಸ್ವರೂಪವನ್ನು ಮಾತ್ರ ನಾವು ನೋಡೋದಲ್ಲ, ಅದು ತಾತ್ಕಾಲಿಕ. ಯಾವಾಗ ಉಗ್ರತೆಯಿಂದ ನಮ್ಮ ಬದುಕಿನ ಮೇಲೆ ಒಂದಷ್ಟು ದಾಳಿಗಳಾಗಬಹುದೋ ಅದನ್ನು ತಡೆಯೋದಕ್ಕೆ, ಅದನ್ನು ಸಂಹಾರ ಮಾಡೋದಕ್ಕೆ ಶತ್ರುನಾಂ ಭಯವರ್ಧಿನಿ, ನಮ್ಮ ಶತ್ರುಗಳಿಗೆ ಭಯವನ್ನು ಮೂಡಿಸುವವಳು ಅಂತ. ಆ ರೀತಿಯ ಶತ್ರುಗಳ ಪಾಲಿಗೆ ಉಗ್ರರಾಗಿ ಇರುವವಳು, ಮತ್ತು ಭಕ್ತರ ಪಾಲಿಗೆ, ತನ್ನ ಮಕ್ಕಳ ಪಾಲಿಗೆ ಸೌಖ್ಯವನ್ನು, ಸುಖವನ್ನು, ಸಂಪದವನ್ನು ಕರುಣಿಸುವವಳು ಯಾರು ಕೇಳಿದರೆ ಆ ಮಹಾತಾಯಿ. ಕಾರ್ಕಳ ಅಥವಾ ನಮ್ಮ ಈ ಬೈಲೂರು ಅಥವಾ ಕಾಪು, ಹೀಗೆ ಅನೇಕ ಮಾರಿಗುಡಿಗಳಲ್ಲಿ ತಾವು ಗಮನಿಸಿದರೆ ಪ್ರತಿದಿನ ಕೂಡ ಸಾವಿರಾರು ಜನ ಬರ್ತಾರೆ. ಅವರ ದುಃಖ ದುಮ್ಮಾನಗಳನ್ನು ಆ ತಾಯಿಯ ಮುಂದೆ ತೋಡ್ಕೊಳ್ತಾರೆ. ಅಲ್ಲಿಂದ ಮೆಟ್ಟಿಲು ಇಳಿದು ಹೋಗುವ ಮೊದಲು ಅಲ್ಲಿ ಅವರ ಕೆಲಸಗಳಾದಂಥ ಉದಾಹರಣೆಗಳಿದೆ. ಆ ರೀತಿಯ ಒಂದು ಪರಮ ಪವಿತ್ರವಾದಂಥ ಕಾರಣಿಕದ ಕ್ಷೇತ್ರ ನಮ್ಮ ಈ ಕಾಪುವಿನ ಹೊಸ ಮಾರಿಗುಡಿ. ಇಲ್ಲಿರುವಂಥ ಆ ಮಾರಿಯಮ್ಮನ ಭವ್ಯ ದೇಗುಲದ ಕೆಲಸವನ್ನು ನಾವೆಲ್ಲ ಕೂಡ ಕಣ್ತುಂಬಿಕೊಳ್ತಾ ಇದ್ದೇವೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅದರ ಉದ್ಘಾಟನೆ, ಒಂದು ಬ್ರಹ್ಮಕಲಶೋತ್ಸವಗಳು ಕೂಡ ನಡೀಲಿಕ್ಕಿರುವಂಥದ್ದು. ಆ ತಾಯಿಯ ಆ ಮಂಗಳಮಯವಾದಂಥ ಕೆಲಸದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸೋಣ, ನಮ್ಮದೇ ಆದಂಥ ಕೊಡುಗೆಗಳನ್ನು ಕೊಡೋಣ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಶ್ರೀರಾಮ್.